ಹರೇ ಶ್ರೀನಿವಾಸ, ಹೇಗಿದ್ದೀರಾ? ಇವತ್ತು ನೋಡಿ ಮುರಳೀಧರ ಕೃಷ್ಣ ಅಂತ ಇವತ್ತಿನ ಅಲಂಕಾರ. ಬಿಳಿ ಉಡುಗೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ, ನೋಡ್ಬೋದು ನೀವಿಲ್ಲಿ. ಆನಂತರ ಇವತ್ತಿನ ಪೂಜೆಗಳೆಲ್ಲ ನೋಡ್ಕೋತಾ ಬನ್ನಿ. ನಿನ್ನೆ ಕೂರ್ಮಾವತಾರ ಆದ ಕಾರಣ, ಹುಣ್ಣಿಮೆ ಆದ ಕಾರಣ ಕೂರ್ಮಾವತಾರ ಅಲಂಕಾರನೂ ಮಾಡಿದ್ದಾರೆ, ಅದು ನೋಡ್ಕೊಂಡು ಬನ್ನಿ. ಉತ್ಸವದ್ದು ಸಣ್ಣ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ಅದನ್ನೆಲ್ಲ ನೋಡ್ಕೋತಾ ಬನ್ನಿ. ಆನಂತರ ಇವತ್ತೊಂದು ಮೀಲ್ ಪ್ಲ್ಯಾನ್ ತೊಗೊಂಬಂದಿದ್ದೀನಿ, ಸಿಂಪಲಾಗಿರುವಂತಹ ಮೀಲ್ ಪ್ಲ್ಯಾನ್ ತೊಗೊಂಬಂದಿದ್ದೀನಿ, ನೋಡ್ತಾ ಬರೋಣ. ನಮ್ಮ ಕಸಿನ್ ಅಂದರೆ ದೊಡ್ಡಪ್ಪನ ಮಗನ ಮದುವೆಗೆ ಹೋಗಿದ್ದೆ. ಅದಕ್ಕೆ ನನ್ನ ತಮ್ಮನ ಹೆಂಡತಿ ಅಪ್ಪನ ಜೊತೆ ಆಮೇಲೆ ಬೇರೆ ಕಸಿನ್ಸ್ ಜೊತೆ ಒಂದು ಫೋಟೋ ತೆಕ್ಕೊಂಡಿದ್ದೀನಿ, ನೋಡ್ಬೋದು ನೀವಿಲ್ಲಿ. ತುಂಬ ಸುಸ್ತಾಗಿಬಿಟ್ಟಿತ್ತು, ಮುಂಚಿನ ಹೊತ್ತು ಸ್ಟ್ರೈಕ್ ಎಲ್ಲ ಇದ್ದ ಕಾರಣ. ನೋಡ್ಬೋದು. ಈಗ ಉತ್ಸವ ನೋಡ್ಕೊಂಡು ಬರೋಣ. ಇದು ನಿನ್ನೆ ಎಲ್ಲ ಮೊನ್ನೆದು ಭಾನುವಾರದ ವಿಡಿಯೋ. ಮೇಲಿಂದ ಚಂದ್ರನ ನೋಡ್ಬೋದು ನೀವು, ಹುಣ್ಣಿಮೆ ಗಳಿಗೆ ಬಂದಿತ್ತು. ಚಂದ್ರವಂಶದವನ ಜೊತೆ ನಮ್ಮ ಚಂದ್ರ ನೋಡ್ಬೋದು ನೀವು. ಕೃಷ್ಣ ಚಂದ್ರವಂಶದವನು, ನಿಮಗೆಲ್ಲ ಗೊತ್ತಿರ್ಬೋದು. ಆಕಾಶ ಚಂದ್ರ ಎಷ್ಟು ಅದ್ಭುತವಾಗಿ ಕಾಣ್ತಾ ಇತ್ತು, ನೋಡ್ಬೋದು. ಈಗ ಉತ್ಸವದ ಕೊನೆ ಪಾರ್ಟ್ ನೋಡಿ. ನೋಡಿ, ಮನೆಗೆ ಜೋಳ ತಗೊಂಬಂದೆ. ಅದನ್ನ ಮನೆಯಲ್ಲಿ ಈಸಿಯಾಗಿ ಹೇಗೆ ಬಿಡಿಸೋದು ಅಂತ ನೋಡ್ಕೊಂಬರೋಣ. ಅದರ ದಾರೆ ಥರ ಇರುತ್ತಲ್ವ, ಅದರಲ್ಲಿ ಚಾಕು ಹಾಕಿ ಒಂದು ಲೈನ್ ಬಿಡಿಸ್ಕೊಳ್ಳಿ ಅದರದ್ದು. ನೋಡಿ ಈ ಥರ. ಆನಂತರ ಟಕ ಟಕ ಅಂತ ಕೈಯಲ್ಲಿ ಬಿಡಿಸೋಕ್ಕೆ ಬರುತ್ತೆ, ನೀವು ಅದನ್ನ ನೋಡ್ಬೋದು ಇಲ್ಲಿ. ನೋಡಿ ಈ ಥರ ಒಂದೊಂದೇ ಬಿಡಿಸ್ಕೋತಾ ಬನ್ನಿ. ಇದ್ರ ಸ್ವಲ್ಪ ಬೇಯಿಸಿ ತಿನ್ಕೊಂಡ್ವಿ. ಆನಂತರ ನಾಳೆ ದೋಸೆ ಮಾಡೋದು ನೋಡ್ಕೊಂಡು ಬರೋಣ. ಕೆಲವರಿಗೆ ನರ ಸೆಳೆತ ಅಂದರೆ ಕಾರು ಪುಣ ಅಂತ ತುಳುವಲ್ಲಿ ಹೇಳ್ತಾರೆ. ಇದಕ್ಕೆಲ್ಲ ನೋಡಿ ಈ ಬೆಸ್ಟ್ ಮೆಡಿಸಿನ್ ಇದು. ಹುರಿದ ನೆಲಗಡಲೆ ಒಂದು ನೋಡಿ ಸಿಪ್ಪೆ ತೆಗೆದು ಅದಕ್ಕೆ ಸ್ವಲ್ಪ ಬೆಲ್ಲ ಜೊತೆ ತಿನ್ನಬೇಕು. ಇವತ್ತಿನ ಮೀಲ್ ಪ್ಲ್ಯಾನ್ ನೋಡ್ಕೊಂಡು ಬನ್ನಿ. ನೋಡಿ ಜೋಳ ಎಲ್ಲ ಸೊಲ್ದಾಯಿತು. ನಾನು ಅನಂತೇಶ್ವರಕ್ಕೆ ಹೋದಾಗ ನನಗೆ ಅಲ್ಲಿ ಬಿಲ್ವ ಪತ್ರ ಸಿಕ್ತು, ದೇವರಿಗೆ ಏರಿಸಿದ್ದು ನೈವೇದ್ಯ ಅಂದರೆ ಸಮರ್ಪಣೆ ಆಗಿರುವಂಥದ್ದು. ನೋಡಿ ಅದನ್ನ ಹೀಗೆ ಬಿಡಿಸ್ಕೊಳ್ಳಿ. ಅದರಿಂದ ಒಂದು ಇವತ್ತು ತಂಬುಳಿ ಮಾಡೋಣ. ಶುಗರ್ನವರಿಗೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ಇದು ಅನ್ನಕ್ಕೆ ಹಾಕ್ಕೊಳ್ಳುವಂಥ ತಂಬುಳಿ ಬೇಡ, ಇವತ್ತು ಕುಡಿಯುವ ತಂಬುಳಿ ಮಾಡೋಣ. ಈ ಸೆಕೆಗೆ ಉಡುಪಿಯಲ್ಲಂತೂ ತುಂಬಾ ಸೆಕೆ ಇದೆ. ನಿನ್ನೆ ರಾತ್ರಿ ಮಳೆ ಬಂದಿತ್ತು, ಇವತ್ತು ಮಳೆ ಇಲ್ಲ. ಇವತ್ತು ತುಂಬ ಸೆಕೆ ಆಗ್ತಾಯಿದೆ. ನನಗನ್ಸ್ದಂಗೆ ಇವತ್ತು ಮಳೆ ಇರ್ಬೋದು ಅಂತ ಅನಿಸುತ್ತೆ. ನೋಡಿ ಈ ಥರ ತೆಕ್ಕೊಂಡು ಬಾಣಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ, ಜೀರಿಗೆ ಹಾಕಿ, ಪೆಪ್ಪರ್ ಹಾಕಿ ಹುರ್ಕೊಳ್ಳಿ. ಆನಂತರ ಈ ಬಿಲ್ವ ಪತ್ರನ ಹಾಕ್ಕೊಂಡು ಹುರ್ಕೊಳ್ಳಿ. ಅದರಲ್ಲಿ ಸಿಮ್ಮಲ್ಲಿಟ್ಟು ನಿಧಾನವಾಗಿ ಹುರ್ಕೋತಾ ಬನ್ನಿ. ಇದರದ್ದು ತಂಬುಳಿ ಏನು ಗೊತ್ತಾ, ಶುಗರ್ನವರಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಈ ಬೇಲ್ಕಾ ಪಲ್ ಅಂತ ಹೇಳ್ತಾರಲ್ವ, ಅಂದರೆ ಬ್ಯಾಲದ ಹಣ್ಣು ಅಂತಲೂ ಹೇಳ್ತಾರೆ. ಇದು ಇದರದ್ದೇ ಬೀಜ ಆಗಿರುತ್ತೆ. ತುಂಬ ತಂಪು, ಪಿತ್ತನ ಶಮನ ಮಾಡುತ್ತೆ ಅಂತ ಹೇಳ್ತಾರೆ ಇದು. ಆದ ಕಾರಣ ಈ ತಂಬುಳಿ ನಾನು ಈ ಸೆಕೆಯಲ್ಲಿ ಮಾಡೋಣ ಅಂತ ಮಾಡಿದೆ. ನೋಡಿ ಇದು ಹುರಿದ ತಕ್ಷಣ ಅದಕ್ಕೆ
ಆ ಬಿಲ್ವ ಪತ್ರದ ಎಲೆಯನ್ನು ಹಾಕಿ ಕಟ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆದ ನಂತರ ತೆಂಗಿನಕಾಯಿ ಮತ್ತು ಮಜ್ಜಿಗೆ ಜೊತೆ ಉಪ್ಪು ಹಾಕ್ಕೊಂಡು ರುಬ್ಕೋಬೇಕು ನಾವು ಅದನ್ನ. ನಾನು ತೋರಿಸ್ತಾ ಬರ್ತೀನಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದು ತಣ್ಣಗಾದ ನಂತರ ನೋಡಿ ಅದನ್ನ ಮಿಕ್ಸಿಗೆ ಹಾಕ್ಕೊಳ್ಬೇಕು ತೆಂಗಿನಕಾಯಿ ಮತ್ತು ಉಪ್ಪಿನ ಜೊತೆ. ಒಂದು ಸ್ವಲ್ಪ ಪುಡಿ ಮಾಡಿಕೊಂಡು ಆನಂತರ ಮಜ್ಜಿಗೆ ಹಾಕ್ಕೊಂಡು ನೈಸಾಗಿ ಅದನ್ನ ಕಡಿದ್ಕೊಳ್ಳಿ, ಮಿಕ್ಸಿ ಮಾಡ್ಕೊಳ್ಳಿ. ಆನಂತರ ನೋಡಿ ಮಜ್ಜಿಗೆ ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಮಜ್ಜಿಗೆ ಹಾಕ್ಕೊಳ್ಳಿ. ಆನಂತರ ಎಕ್ಸ್ಟ್ರಾ ನೀರು ಹಾಕ್ಕೋಬೋದು. ಮತ್ತು ಇನ್ನೇನು ಬೇಡ. ಇದು ಮಾಡಿದ ನಂತರ ಸೋಸಿ ಪುನೊಂದ್ಸಲ ಮಿಕ್ಸಿಗೆ ಹಾಕಿ ಪುನಃ ಸೋಸಿ 3 ಸಲ ಮಾಡಬೇಕು. ಆವಾಗ ಅದರದ್ದೆಲ್ಲ ಅಂಶ ಎಲ್ಲ ಬಿಡುತ್ತೆ ಬಿಲ್ವ ಪತ್ರೆದ್ದು. ನಾನು ಒಂದು ಸಲ ಈ ಥರ ಸೋಸೋದು ನೋಡಿ ತೋರಿಸಿದ್ದೀನಿ ನಿಮಗೆ. ನೀರನ್ನು ತೆಗೆದಿಟ್ಕೊಳ್ಳಿ, ಆ ಚರಟನ ಎಸ್ದು ಬಿಡಿ. ನೋಡಿ ಇದು ಆಗಿಬಿಡ್ತು. ಪುನಃ ಅದನ್ನ ಮಿಕ್ಸಿಗೆ ಹಾಕಿ ನೀರು ಹಾಕ್ಕೊಂಡು ರುಬ್ಬಿ ಹಾಕ್ಕೋಬೇಕು. ನಾನೆಲ್ಲ ಡೀಟೇಲ್ ಆಗಿ ತೋರಿಸಿಲ್ಲ. ಈ ಥರ 3-4 ಸಲ ಮಾಡಿದಾಗ ಎಲ್ಲನೂ ಬಿಟ್ಕೊಂಡ್ಬಿಡುತ್ತೆ. ತಂಬುಳಿ ರೆಡಿ ಆಯಿತು, ನೀವು ಕಾಣ್ಬೋದು. ಈಗ ಸಾರಿನ ಪುಡಿ ಮಾಡೋಣ. ಸಾರಿನ ಪುಡಿ ಮಾಡಿ ಸಾರು ಮಾಡೋಣ ಕೃಷ್ಣ ಮಠದ್ದು. ಫಸ್ಟ್ ನೋಡಿ ಎಣ್ಣೆ ಹಾಕ್ಕೊಂಡು 1 ಚಮಚೆಯಷ್ಟು ಕೊತ್ತಂಬರಿ ಬೀಜ, ಅರ್ಧ ಚಮಚೆಯಷ್ಟು ಮೆಂತ್ಯಕಾಳು, 1/4 ಚಮಚೆಯಷ್ಟು ಜೀರಿಗೆ, ಇಷ್ಟೆಲ್ಲ ಹಾಕ್ಕೊಂಡು ಹುರಿತಾ ಬನ್ನಿ. ಕೆಲವರು ಇದಕ್ಕೆ ಕಾಳು ಮೆಣಸು ಕೂಡ ಹಾಕ್ತಾರೆ, ತುಂಬಾ ಚೆನ್ನಾಗಾಗುತ್ತೆ ಅದು ಕೂಡ. ಈ ಶೀತ ಇದ್ದಾಗ ಅದೆಲ್ಲ ಹೆಲ್ಪ್ ಆಗುತ್ತೆ. ನೋಡಿ ಜೀರಿಗೆನೂ ಹಾಕಾಯಿತು. ಆನಂತರ ಕೆಂಪು ಮೆಣಸು, ಇಂಗು ಹಾಕಿ ನಾನು ಸ್ವಲ್ಪ ಗಡಿಬಿಡಿ ಮಾಡಿಕೊಂಡೆ ಮಧ್ಯಾಹ್ನ. ಫಸ್ಟ್ ಅಡುಗೆ ಮಾಡಲ್ಲ ಅಂದ್ಕೊಂಡಾಗ ಆಮೇಲೆ ಅಡುಗೆ ಮಾಡಬೇಕಾಯಿತು, ನೋಡ್ಬೋದು ನೀವಿಲ್ಲಿ. ಬಟ್ ಸಾರು ತುಂಬಾ ಚೆನ್ನಾಗಿ ಬಂದಿತ್ತು. ಅದು ಹೊರಗಿಂದ ಮಾತ್ರ ಸ್ವಲ್ಪ ಇದಾಗಿತ್ತು, ಪಾತ್ರೆ ಸ್ವಲ್ಪ ಬಿಸಿ ಜಾಸ್ತಿ ಆಗಿ. ನಾನು ತಂಬುಳಿ ಮಾಡಿದ ಬಾಣಲೆಯಲ್ಲೇ ಇದು ರೆಡಿ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ. ನೋಡಿ ಸ್ವಲ್ಪ ಇಂಗು ಎಲ್ಲ ಹಾಕ್ಕೋಬೇಕು. ಆನಂತರ ತೆಂಗಿನಕಾಯಿ ಹಾಕಿ ಸ್ವಲ್ಪ ರುಬ್ಕೊಳ್ಳಿ. ತೆಂಗಿನಕಾಯಿ ಇಷ್ಟೆಲ್ಲ ಬೇಡ ಅಂತ ಅನ್ನೋರು ಇದನ್ನೆಲ್ಲೊಂದು ಪುಡಿ ಮಾಡಿಕೊಂಡು ಆನಂತರ ಸಾರಿಗೆ ಹಾಕ್ಬೋದು. ನೋಡಿ ಇದು ತಣ್ಣಗಾದ ನಂತರ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಅದೇ ಹೇಳಿದೆ, ತೆಂಗಿನಕಾಯಿ ಬೇಡ ಅಂತ ಹೇಳುವವರು ಅದನ್ನು ಸ್ಕಿಪ್ ಮಾಡಿ ಬಾಕಿದನ್ನೆಲ್ಲ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿಕೊಂಡು ಆನಂತರ ನೀರು ಹಾಕಿ ನೀಟಾಗಿ ರುಬ್ಬಿಟ್ಕೊಳ್ಳಿ ಇದನ್ನ. ನಾನು ಈ ಸಾರಿಗೆ ಟೊಮೆಟೊ ಹಾಕಿರೋದಿಲ್ಲ, ನೋಡ್ಬೋದು ನೀವಿಲ್ಲಿ. ನೋಡಿ ಅಷ್ಟೊತ್ತಿಗೆ ನಾನು ತೊಗರಿಬೇಳೆ ಬೇಯಕ್ಕಿಟ್ಟಿದ್ದೆ. ಅದನ್ನ ನೀಟಾಗಿ ಮಸಿಬೇಕು, ಅಂದರೆ ಸ್ಮ್ಯಾಶ್ ಮಾಡ್ಕೋಬೇಕು. ಆ್ಯಕ್ಚುಲಿ ಕೃಷ್ಣ ಮಠದಲ್ಲಿ ಏನು ಮಾಡ್ತಾರೆ ಗೊತ್ತಾ, ಈ ಬೇಳೆ ನೀರನ್ನಿದೆಯಲ್ಲ ಕಟ್ಟು ಅಂತ ಹೇಳ್ತಾರೆ, ಅದನ್ನ ಸಾರಿಗೆ ಬಳಸ್ಕೋತಾರೆ. ತಳದಲ್ಲಿರುವಂಥ ಬೇಳೆನ ಸಾಂಬಾರಿಗೆ ಹಾಕ್ತಾರೆ. ಇಲ್ಲಿ ನಾವು ಜಾಸ್ತಿ ಮಾಡದ ಕಾರಣ ಅಷ್ಟು ನೀರು ಉಳಿಯೋದಿಲ್ಲ. ಆದ ಕಾರಣ ನಾವು ಫುಲ್ಲು ಬೇಳೆ ಮತ್ತು ನೀರು ಒಟ್ಟಿಗೆ ಹಾಕಿ ಸಾರು ಮಾಡ್ತಾ ಇರ್ತೀವಿ. ಆನಂತರ ನೋಡಿ ಇದಕ್ಕೆ ಬೆಲ್ಲ, ಉಪ್ಪು, ಹುಣಸೆಹಣ್ಣು, ನಾನು ಹುಣಸೆಹಣ್ಣಿನ ಪಲ್ಪ್ ಇತ್ತಲ್ಲ ಅದನ್ನೇ ಹಾಕ್ಕೊಂಡು ನೀವು ಕಾಣ್ಬೋದಿಲ್ಲಿ. ನಾನು ಆ ಪಾತ್ರೆ ಫುಲ್ ಮಾಡ್ತಾಯಿದ್ದೀನಿ ಸಾರು, ಅಷ್ಟು ನಾನು ಉಪ್ಪೆಲ್ಲ ಹಾಕ್ಕೊಳ್ತೀನಿ, ನೀವು ನೋಡ್ಬೋದು. ಸಾಧಾರಣ ಒಂದು 2 ಲೀಟ್ರಷ್ಟು ಅದು ದೊಡ್ಡ ಪಾತ್ರೆ, ಅದು 1.5 ಲೀಟ್ರಷ್ಟು. ಈ ಬೇಸಿಗೆಗೆ ಸಾರು ಕುಡಿದು ಹೋಗುತ್ತೆ ನಮ್ಮನೇಲಿ, ಮಜ್ಜಿಗೆ ಹಾಕ್ಕೊಂಡು ಕುಡಿದು ಬಿಡ್ತೀವಿ ನಾವು. ನೋಡಿ ಹುಣಸೆ ಹಣ್ಣು ಪಲ್ಪು ಹಾಕಿ ಆಯಿತು. ಆನಂತರ ಈಗ ನೋಡಿ ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಕಾಯಿ ಮೆಣಸು, ಇಂಗು ಪುನಃ ಹಾಕಬೇಕು. ಈ ಸಾರಿಗೆ 2-3 ಸಲ ಆದರೂ ಇಂಗು ಹಾಕಬೇಕಾಗತ್ತೆ. ಒಂದು ನಾವು ಸಾರಿನ ಪುಡಿ ಮಾಡುವಾಗ, ಒಂದು ಈ ಥರ ಕುದಿಯುವಾಗ, ಆಮೇಲೆ ಒಗ್ಗರಣೆಗೆ ಇಷ್ಟು ನಾವು ಇಂಗು ಹಾಕ್ತೀವಿ. ಇಂಗು ಮತ್ತು ಜೀರಿಗೆ ತುಂಬ ದೊಡ್ಡ ರೋಲ್ ಇದರಲ್ಲಿ. ಅದು ಗ್ಯಾಸ್ಟ್ರಿಕ್ ಕಡಿಮೆ ಮಾಡುತ್ತೆ, ನಮಗೆ ಜೀರ್ಣಶಕ್ತಿನ ಜಾಸ್ತಿ ಮಾಡುತ್ತೆ. ಕರ್ಬೇವಿನ ಸೊಪ್ಪು 1-2 ಮುರಿದು ಹಾಕ್ಕೊಳ್ಳಿ.
ಕೊತ್ತಂಬರಿ ಸೊಪ್ಪನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇದಿರುತ್ತಲ್ಲ ದಂಟಿನ ಭಾಗ ಅದನ್ನೂ ಇದಕ್ಕೆ ಹಾಕ್ಕೊಳ್ಬೇಕು. ತುಂಬಾ ಟೇಸ್ಟಿಯಾಗುತ್ತೆ ಅದು. ಕೊತ್ತಂಬರಿ ಸೊಪ್ಪನ್ನ ಎಲ್ಲ ಸಾರು ಕುದ್ದು ನಾವು ಒಗ್ಗರಣೆ ಹಾಕಬೇಕು ಅಂದರೆ ನಾವು ಹಾಕಿ ಅದನ್ನ ಕೆಳಗಿಳಿಸ್ಬೇಕಾಗತ್ತೆ. ನೋಡಿ, ಆ ತೆಂಗಿನಕಾಯಿ ಗೆರಟೆಗೆ ಒಂದು ಸ್ವಲ್ಪ ಇಂಗು, ನನ್ನ ಹತ್ರ ನೀರು ಇಂಗು ಇತ್ತು, ಅದನ್ನ ಹಾಕಿ ಕರಗಿಸಿ ನೋಡೋದಕ್ಕೆ ಹಾಕಿದೆ. ಇದು ಕ್ರಮ ಇಲ್ಲಿದ್ದು, ಉಡುಪಿದ್ದು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಆಮೇಲೆ ರುಬ್ಬಿದ ಮಸಾಲೆ ಎಲ್ಲ ಹಾಕಿ ಚೆಂದ ಒಂದು 5 ರಿಂದ 10 ನಿಮಿಷನಾದರೂ ಕುದಿಬೇಕು. ಈ ಸಾರಂತೂ ತುಂಬ ಅದ್ಭುತವಾಗಿ ಬರುತ್ತೆ. ನೋಡಿ, ಇದು ಕುದಿಲಿಕ್ಕೆ ರೆಡಿ ಮಾಡ್ತಾ ಇರಬೇಕಿದ್ರೆ ಈ ಕಡೆ ತಂಬುಳಿ ರೆಡಿ ಮಾಡಿಕೊಂಡೆ ನಾನು. ತಂಬುಳಿ ರೆಡಿ ಆಯಿತು. ಕೋಸಂಬರಿ ರೆಡಿ ಮಾಡಿಕೊಂಡೆ. ಇದು ಕುದಿಬೇಕು, ನೀಟಾಗಿ ಕುದಿಬೇಕು. ಆನಂತರ ಅದಕ್ಕೊಂದು ಒಗ್ಗರಣೆ ಹಾಕಬೇಕು. ಜೀರಿಗೆ, ಇಂಗು, ಕರಿಬೇವಿನ ಸೊಪ್ಪು, ಕೆಂಪು ಮೆಣಸು ಹಾಕಿ ಒಗ್ಗರಣೆ ಹಾಕಬೇಕು. ಆ ತೆಂಗಿನಕಾಯಿ ಗೆರಟೆ ಇರುತ್ತಲ್ವ, ಅದನ್ನ ತೆಗೆದಿಟ್ಬಿಡಿ ಬಡಿಸ್ಬೇಕಿದ್ರೆ. ಅಷ್ಟ ತನಕ ಅದರಲ್ಲಿ ಇರಲಿ, ಅದು ಎಳ್ಕೊಳ್ಳುತ್ತೆ. ಇದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ತುಂಬ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಘಮ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಕೊನೆಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಬೇಕು. ಯಾವತ್ತು ಸ್ವಲ್ಪ ಮುಂಚೆ ಹಾಕ್ಕೋಬೇಕು, ಆನಂತರ ಹಾಕ್ಕೋಬೇಕು. ನೋಡಿ, ಇದು ಒಗ್ಗರಣೆ ಸೌಟಿಗೆ ತುಪ್ಪ ಹಾಕಿ ಜೀರಿಗೆ, ಇಂಗು, ಕರಿಬೇವಿನ ಸೊಪ್ಪು, ಕೆಂಪು ಮೆಣಸು ಬೇಕಾದರೆ ಆಪ್ಷನಲ್ಲು. ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂತ ನಾವು ಹಾಕ್ತೀವಿ. ಘಮ ತುಂಬ ಸ್ಮೋಕಿ ಫ್ಲೇವರ್ ಬರುತ್ತೆ ಅಂತ. ಟಿಪಿಕಲ್ ಸೌತ್ ಇಂಡಿಯಾದೊಂದು ರೆಸಿಪಿ ಮಾಡಿದ್ದೀನಿ ಇವತ್ತು, ಬೇಸಿಗೆಗೆ ಬೇಕಾಗುವಂಥದ್ದು. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ಇವತ್ತಿನ ರೆಸಿಪೀಸ್ ಎಲ್ಲ. ನೋಡಿ, ಇದು ಹಾಕ್ಬಿಡ್ತು ಒಗ್ಗರಣೆ. ನೋಡಿ, ಆ ಸೌಟಿಗೆ ಕೂಡ ನಾವು ಸಾರನ್ನು ಹಾಕಿ ತೆಗಿಬೇಕು. ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಆನಂತರ ಕೂಡಲೇ ಮುಚ್ಚಿಡಿ. ಕೋಸಂಬರಿಗೆ ನೋಡ್ಬೋದು ನೀವಿಲ್ಲಿ ಸೌತೆಕಾಯಿ, ಟೊಮೆಟೊ, ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕಿಟ್ಟಿದ್ದೆ. ಇದಕ್ಕೆ ನೆನೆಸಿದಂತಹ ಕಡಲೆಬೇಳೆ ಮತ್ತು ಹೆಸರುಬೇಳೆನ ಹಾಕ್ತಾಯಿದ್ದೀನಿ. ಆನಂತರ ತೆಂಗಿನಕಾಯಿ ತುರಿ, ಸ್ವಲ್ಪ ನಿಂಬೆಹಣ್ಣು ಹಾಕಿದರೆ ಕೋಸಂಬರಿ ರೆಡಿ. ಇದಕ್ಕೆಲ್ಲ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಒಗ್ಗರಣೆ ಅವಾಯ್ಡೇ ಮಾಡ್ತೀನಿ ನಾನು. ಬೇಕಾದ್ದಕ್ಕೆ ಮಾತ್ರ ಒಗ್ಗರಣೆ ಹಾಕ್ತಾ ಹೋಗ್ತೀನಿ. ನೋಡಿ, ನಿಂಬೆಹಣ್ಣು ಹಾಕಬೇಕು. ತುಂಬ ಸಲ ತೋರಿಸಿದ್ರೆ ಜಾಸ್ತಿ ಡೀಟೇಲಾಗಿ ಹೇಳಲ್ಲ. ಬಟ್ ಈ ಕಾಂಬಿನೇಷನ್ ಇದೆ ನೋಡಿ, ಸಾರಿನ ಜೊತೆ ಈ ಕೋಸಂಬರಿನ ನೆಂಚ್ಕೊಂಡು ತಿನ್ನೋದು ಈ ಬೇಸಿಗೆಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್ಸಲ್ಲಿ ಹೇಳಿ. ಆನಂತರ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡೆ. ನೀವು ನೋಡ್ಬೋದು ನನ್ನ ಕೈಯಲ್ಲಿ ಹಿಡಿಯುವಂಥ ಒಂದು ಎಕ್ವಿಪ್ಮೆಂಟ್ ಇದೆ. ತುಂಬ ವರ್ಷದಿಂದ ಇದೆ ನನ್ನ ಹತ್ರ. ನನಗೆ ಈ ಥರ ಸ್ವಲ್ಪ ಬೇಕಾದರೆ ನಾನು ಅದರಲ್ಲೇ ತೆಂಗಿನಕಾಯಿ ತುರ್ಕೋತೀನಿ. ನೋಡ್ಬೋದು, ಈ ಕೋಸಂಬರಿಗೆಲ್ಲ ಸ್ವಲ್ಪ ಸಾಕಾಗುತ್ತೆ. ನೋಡಿ, ಹಾಗೇ ಬಿಡ್ತು ನಮ್ಮದು ಅಡಿಗೆ. ಇನ್ನು ಮಿಕ್ಸ್ ಮಾಡಿದರೆ ಆಗೋಗ್ಬಿಡ್ತು. ಉಪ್ಪಿನ ಬದ್ದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಒಂದು 1/4 ಚಮಚಷ್ಟು ಹಾಕ್ಕೊಂಡೆ. ನೋಡ್ಬೋದು. ಇನ್ನೆಲ್ಲ ಮಿಕ್ಸ್ ಮಾಡಿ ಊಟ ಮಾಡಿದರೆ ಸರಿ. ಯಾರಿಗೆಲ್ಲ ಈ ಕಾಂಬಿನೇಷನ್ ಇಷ್ಟ ಆಗುತ್ತೆ ಅವರು ಹೇಳಿ. ನೋಡಿ, ಹಾಗೇ ಬಿಡ್ತು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಅನ್ನ ಜೊತೆ ತುಪ್ಪ ಹಾಕೊಳ್ಳೋದನ್ನು ಮರಿಬೇಡಿ. ತುಪ್ಪ, ಕೋಸಂಬರಿ, ತಂಬುಳಿ ಜೊತೆ ಊಟ ರೆಡಿ ನಮ್ಮದು. ಹೇಗಾಯಿತು ಹೇಳಿ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಮಾಡಿ ನೋಡಿ ಹೇಗಾಯಿತು ಅಂತ ಹೇಳಿ, ಆಯಿತಾ? ಧನ್ಯವಾದಗಳು.